ತುಳುವ ನರಸನಾಯಕನ ಮೂರನೆಯ ಮಡದಿಯ ಮಗ ಅಚ್ಯುತರಾಯನಿಗೂ ಬೆಂಗಳೂರಿಗೂ ಸಂಬಂಧವಿದೆ. ಏನದು ಸಂಬಂಧ? ಯಲಹಂಕದ ಕೆಂಪೇಗೌಡ 1537ರಲ್ಲಿ ಬೆಂಗಳೂರಿನಲ್ಲಿ ಒಂದು ಮಣ್ಣಿನ ಕೋಟೆ ಕಟ್ಟಿದ. ಎರಡನೆಯ ಕೆಂಪೇಗೌಡನಿಗೆ ಅಚ್ಯುತರಾಯನು ಅಮರನಾಯಕ ಪಟ್ಟ ನೀಡಿದ. ಸ್ವಲ್ಪ ಅಪನಂಬಿಕೆ ಮತ್ತು ಚನ್ನಪಟ್ಟಣದ ಜಗದೇವರಾಯನ ದೂರಿನ ಮೇಲೆ ಎರಡನೆಯ ಕೆಂಪೇಗೌಡರನ್ನು ಸ್ವಲ್ಪ ಕಾಲ ವಿಜಯನಗರದರಸರು ಆನೆಗುಂದಿ ಸೆರೆಮನೆಯಲ್ಲಿ ಇಟ್ಟಿದ್ದರು. ವಿಜಯನಗರ ಉರುಳಿತು. ಬಿಜಾಪುರದ ಸೇನಾನಿ ಶಹಜಿಯ ಪಡೆಯು 1638ರಲ್ಲಿ ಬೆಂಗಳೂರನ್ನ ಗೆದ್ದುಕೊಂಡು ಮೂರನೆಯ ಕೆಂಪೇಗೌಡರನ್ನು ಮಾಗಡಿಗೆ ಓಡಿಸಿತು. ಶಹಜಿಯ ಮಗ ಶಿವಾಜಿಗೆ ಮದುವೆ ನಡೆದುದು ಬೆಂಗಳೂರಿನಲ್ಲಿ. ಮೈಸೂರು ಸೇನೆಯು ಮೂರನೆಯ ಕೆಂಪೇಗೌಡರನ್ನು ಸೆರೆ ಹಿಡಿದು ತುಂಡು ಬಟ್ಟೆಯಲ್ಲಿ ಬೋನಿನಲ್ಲಿ ಅವರನ್ನು ಮೈಸೂರಿಗೆ ಒಯ್ದು ಸೆರೆಯಲ್ಲಿ ಇಟ್ಟಿತು. ಅಲ್ಲೇ ಅವರು ಕೊನೆಯುಸಿರೆಳೆದರು. ಆನೆಗುಂದಿಯ ಮೂಲ ಹೆಸರು ನಾಗುಂದಿ ಎಂಬುದು ಶಾಸನಗಳಿಂದ ತಿಳಿಯುತ್ತದೆ. ಪಾಳಿ ಪ್ರಾಕೃತ ಭಾಷೆಯಲ್ಲಿ ನಾಗ ಅಂದರೆ ಆನೆ.